ಮಳೆಯಿಂದ ಮನೆ ನಾಶವಾಗಿದ್ದರೂ ಮನೆ ಮಂಜೂರು ಮಾಡದೇ ಇರುವ ಕಾರಣ ಕುಟುಂಬವೊಂದು ಶೌಚಾಲಯದಲ್ಲಿ ವಾಸಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸರಗೂರು ತಾಲೂಕಿನ ಪಟ್ಟಣದ 10ನೇ ವಾರ್ಡಿನಲ್ಲಿ ನಡೆದಿದೆ. ಟೈಲರ್ ವೃತ್ತಿಯ ನಾಗರಾಜು ಹಾಗೂ ಅವರ ತಾಯಿ, ಪತ್ನಿ, ಮಕ್ಕಳು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ಕಳೆದ ವರ್ಷ ಬಿದ್ದ ಮಳೆಯಿಂದಾಗಿ ತಮ್ಮ ಮನೆಯನ್ನು ಕಳೆದುಕೊಂಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಮನೆ ಮಂಜೂರು ಮಾಡುವಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಇವರಿಗೆ ಮನೆ ಮಂಜೂರು ಆಗಿಲ್ಲ. ಅಧಿಕಾರಿಗಳು ನಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಇವರ ಕುಟುಂಬದಲ್ಲಿ 4 ಸದಸ್ಯರಿದ್ದು ಮನೆ ಇಲ್ಲದ ಕಾರಣ ಇವರು ಶೌಚಾಲಯದಲ್ಲಿ ವಾಸಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಗಂಭೀರ ಪರಿಸ್ಥಿತಿಗಳಿದ್ದರೂ ಪಟ್ಟಣ ಪಂಚಾಯತ್ ತಾಲೂಕು ಆಡಳಿತ ಮನೆಯನ್ನು ಮಂಜೂರು ಮಾಡಿಲ್ಲ ಎಂದು ಸ್ಥಳೀಯರಾದ ರಮೇಶ್ ಎಂಬುವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಮಿಕ ಕಟ್ಟಡ ನಿರ್ಮಾಣ ಸಂಘದ ಅಧ್ಯಕ್ಷ ನಾಗರಾಜು ಮಾತನಾಡಿ, ಮಳೆಯ ಸಮಯದಲ್ಲಿ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿದ್ದರೂ ಇನ್ನು ಮನೆ ಮಂಜೂರು ಆಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ಇಲ್ಲವಾದರೆ ಅಧಿಕಾರಿಗಳ ವಿರುದ್ಧ ತೀವ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದರು. ಇದಕ್ಕೆ ನೀವು ನಮ್ಗೆ ಇದ್ರಲ್ಲಿ ಎಲ್ಲ ನಾವೇನು ಎತ್ತಾಕ್ಸಿಲ್ಲ. ಬೇಕಾದ್ರೆ ಬಾಗಿಲು ತೆಗಿತೀನಿ ನೋಡಿ. ಸರಿ ಅಣ್ಣ, ಅದಕ್ಕೂ ಏಟ್ ಆಗೋಯ್ತು, ಇದಕ್ಕೂ ಎರಡು ಕಡೆ ಈಗ ನೀವು ಅರ್ಜಿ ಹಾಕಿಲ್ಲ. ಈಗ ಅರ್ಜಿ ಹಾಕಿರೋರು ಬೇಡಿ, ಇರೋರ್ಗು ನೇರ ಮಾಡೋದು ಅಷ್ಟೇ. ಅಲ್ಲ, ನಾನು ಹೇಳಿದ್ವಿ ನಿಮ್ಮ ಜೀವನ ಮಾಡೋದೇ ಕಷ್ಟ. ನೀವೊಂದು ಅರ್ಜಿ ಹಾಕಿ ಒಬ್ಬರದಾಯ್ತು ಅಂದ್ರೆ ಇನ್ನೊಬ್ಬರದ್ದು ನೋಡ್ಬಿಟ್ಟು ಕೊಡ್ತಾರ. ಹೋಲಿ ಒಂದೊಂದಾಗ ಹೋಲಿ ಒಂದೈತು ಅಂದ್ರೆ ಇನ್ನೊಬ್ರಿಗೆ ಆದ್ಯತೆ ಪಟ್ಟದಲ್ಲೇ ಕೊಡ್ತಾರ. ಇದೇ ಅರ್ಧ ಅಂದಾಗ ಇವ್ರಿಗೂ ಕೊಟ್ಬಿಡಿ ಅಂದಾಗ ಆದ್ಯತೆ ಬದಲೇ ಬರ್ತದೆ. ಟೈಲರಿಂಗ್ ಮಾಡ್ಕೊಂಡಿದ್ದೇನೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಮಳೆ ನೀರು ಬಿದ್ದಾಗ ಮನವಿ ಮಾಡಿ ತಿಳಿಸಿದೆ. ಆದ್ರೂ ಅವರು ಏನೋ ಕ್ರಮಗೊಂಡಿಲ್ಲ. ಆದ್ದರಿಂದ ನಮಗೆ ಒಂದು ಇವಾಗ ಎಲ್ಲಿ ವಾಸ ಮಾಡ್ತಿದ್ದೀರಿ? ಇವಾಗ ಬಾತ್ರೂಮಲ್ಲಿ ಇಲ್ಲಿ ಇವಾಗ ಎಲ್ಲಿ ವಾಸ ಮಾಡ್ತಿದ್ದೀರಿ ಹೇಳಿ? ಇದೆ ಬಾತ್ರೂಮಲ್ಲಿ ವಾಸ ಮಾಡ್ತಿದ್ದೀರಾ? ಈಗ ಅಧಿಕಾರಿ ಯಾರು ಬಂದಿಲ್ಲ? ಯಾರು ಬಂದಿಲ್ಲ. ಅವ್ರಿಗೆ ತಿಳಿಸ್ತೇವೆ. ಟೌನ್ ಪಂಚಾಯತ್ ಯಾರು ಬಂದ? ಅವರು ಒಂದ್ಸಲ ಬರ್ತಾವರು ಒಂದ್ಸಲ ಬಂದು ಸತಿ ಬಂದಿದ್ರು. ಆ ಸತಿ ನೋಡ್ಕೊಂಡು ಇದು ಮಾಡಿದ್ರು. ಈ ಸತಿ ಏನು ಇದು ಮಾಡಿದ್ರು ಏನೋ ಇದು ಹೇಳ್ತೀರಾ ಅಂತ ಅನ್ಕೊಂಡು ಹೇಳ್ತಾರೆ. 10ನೇ ವಾರ್ಡಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮಗೆ ಮಳೆ ಹಾನಿಯಿಂದ ಮನೆ ಬಿದ್ದೋಗಿದೆ. 7-8 ವರ್ಷ ಆಯಿತು. ಅವಾಗಿಂದನೂ ಅಪ್ಲಿಕೇಶನ್ ಹಾಕ್ತಾನೇ ಇದ್ದೀವಿ. ಆದ್ರೂ ಯಾರೂ ನಮ್ಮ ಕಡೆ ತಿರುಗು ನೋಡ್ತಾ ಇಲ್ಲ. ಎಲ್ಲ ರಾಜಕೀಯ. ನಾವು ಹೇಳ್ತಾ ಇದ್ದೀವಿ ನಾವು ಹೋಗಿ ಮಳೆ ಬಿದ್ದೋಗಿರೋದು, ಮಳೆ ಊದು ಮನೆ ಬಿದ್ದೋಗಿರೋದು ಅಂತ. ಆದ್ರೂ ಅವರು ಇಲ್ಲ ಖಾಲಿ ಸೈಟು ಅಂತಾರೆ. ಮನೇಲಿ ವಾಸ ಮಾಡದೆ ಹೆಂಗೆ ಹಿರಿಯರೆಲ್ಲ ಇಲ್ಲಿ ಬದುಕ್ತಾಯಿದ್ರು, ಬಾಳ್ತಾಯಿದ್ರು. ಅದೆಲ್ಲ ಇದ್ದಿತ್ತಾನೆ. ಇವಾಗ ಮಳೆ ಬಿದ್ದು ಹಾನಿಯಾಗಿರೋದ್ರಿಂದ ನಮಗೆ ಮನೇನ ಕೊಡಿಸ್ಕೊಡಿ ದಯವಿಟ್ಟು. ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ ನಮಗೆ. ಇವಾಗ ನಾವು ಬಾತ್ರೂಮಲ್ಲಿ 4 ಜನ ವಾಸ ಮಾಡ್ತಾ ಇರೋದು. ಇಲ್ಲಿ ಒಬ್ಬರಲ್ಲ ಇಬ್ಬರಲ್ಲ. ಆದರೆ ಒಬ್ಬರು ಮಲ್ಕೊಂಡ್ರೆ ಇನ್ನೊಬ್ರಿಗೆ ಜಾಗ ಇಲ್ಲ. ಬೇಕಾದ್ರೆ ಬಂದು ಪರಿಶೀಲನೆ ಮಾಡಿಬಿಟ್ಟು ನಮಗೆ ಮಂಜೂರು ಮಾಡಿಕೊಡಿ ದಯವಿಟ್ಟು ಕೈ ಮುಗಿತಾ ಇದ್ದೀನಿ. ಕಾರ್ಯಕರ್ತ ಹಾಗೂ ಸಾಮಾಜಿಕ ಕಾರ್ಯಕರ್ತ. ಇಲ್ಲಿ ನೋಡಿ, ಒಂದು ಏನು ಈ ದೃಶ್ಯ ನೋಡ್ತಿದ್ದೀರಿ, ಇದು ಸರಗೂರಿನ 10ನೇ ವಾರ್ಡು. ನಮಗೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾಗಿದ್ರು ಒಂದು 4 ಜನವೇ ಒಂದು ಬಾತ್ರೂಮಲ್ಲಿ ಅಡುಗೆ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಈ ಬಗ್ಗೆ 7 ವರ್ಷಗಳ ಹಿಂದೆ ಮಳೆ ಹಾನಿಗೆ ಮನೆ ಬಿದ್ದೋಯ್ತು. ಇದ್ರ ಬಗ್ಗೆ ಸುಮಾರು ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಇದ್ರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸಿಲ್ಲ. ನೋಡಿ, ಪಟ್ಟಣ ಪಂಚಾಯತಿಯಿಂದ ಒಂದು ಇವ್ರ ಹೆಸರಿಗೆ ಅಸೆಸ್ಮೆಂಟ್ ಕೊಟ್ಟಿದ್ದಾರೆ. ನಾಗರಾಜು ಲೇಟ್ ತಿಮ್ಸಟ್ಟಿ 10ನೇ ವಾರ್ಡು ಅಂತೇಳಿ 18-30 ಅಡಿ ಅಳತೆ ಇದೆ ಇವರಿಗೆ. ಸದರಿ ಮನೆಯವರಿಗೆ ಪಟ್ಟಣ ಪಂಚಾಯತಿ ವತಿಯಿಂದ ಯಾವುದೇ ಮನೆ ಮಂಜೂರು ಮಾಡೋದಿಲ್ಲ ಅಂತ ಬರ್ಕೊಟ್ಟಿದ್ದಾರೆ ಹೊರತು ಇವ್ರಿಗೆ ಯಾವುದೇ ರೀತಿ ಅನುಕೂಲ ಮಾಡಿಕೊಟ್ಟಿಲ್ಲ. ಈ ಬಗ್ಗೆ ನಾವು ಭರತ್ಗೂ ಸುಮಾರು ಸತಿ ಕೇಳಿದಾಗ, ನಮ್ಮ ಸರಗೂರು ಭಾಗದ VA ಭರತ್ ಅವ್ರನ್ನ ಕೇಳಿದಾಗ ಅವರು ರಾಜಕೀಯ ಪ್ರೇರಿತವಾಗಿ ಇವ್ರನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಏನಕ್ಕೆ ಅಂದರೆ ಇವರು ತುಂಬ ಕಡು ಬಡವರು. ಇವರು ಟೈಲರಿಂಗ್ ವೃತ್ತಿ ಮಾಡಿ ಜೀವನ ಮಾಡ್ತಿರೋದು. ಒಂದು ಬಾತ್ರೂಮಲ್ಲಿ ಅಡುಗೆ ಮಾಡ್ಕೊಂಡು 4 ಜನ ವಾಸ ಮಾಡ್ತಿದ್ದಾರೆ. ದಯಮಾಡಿ ಜಿಲ್ಲಾಡಳಿತ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಇವ್ರಿಗೊಂದು ಮನೆ ಮಂಜೂರು ಮಾಡಿಕೊಡ್ಬೇಕು ಅಂತ ಸಾರ್ವಜನಿಕರ ಬಗ್ಗೆ ನಾನು ನಿಮ್ಮನ್ನು ಕೇಳ್ಕೊತಿದ್ದೀನಿ. ಕಾರ್ಮಿಕರ ಸಂಘದ ಅಧ್ಯಕ್ಷರು ಈ ನಾಗರಾಜು ಅಂತ ಬಂದವರು, ಅವರು ಅಸಂಘಟಿತರು. ಟೈಲರಿಂಗ್ ಕೆಲಸ ವೃತ್ತಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಮನೆ ಬಿದ್ದಾಗೈತೆ, ಅಧಿಕಾರಿಗಳು ಯಾರು ಗಮನಿಸ್ತಾ ಇಲ್ಲ ಅಂದಾಗ ನಮಗೆ ಬಂದು ಹೇಳೋದಕ್ಕೆ ನಾವು ಸ್ಥಳ ಪರಿಶೀಲನೆ ಮಾಡಿ ಇವತ್ತಿನ ದಿನ 3 ಸಲ ಅರ್ಜಿ ಕೊಟ್ಟಿದ್ದಾರೆ. ಯಾವುದೇ ಅಧಿಕಾರಿಗಳು ಇವ್ರಿಗೆ ಮನೆ ಮಂಜೂರು ಮಾಡಿರುವುದಿಲ್ಲ.
ಈ ತಕ್ಷಣ ಇದನ್ನ ತಾಲೂಕು ಆಡಳಿತಾಧಿಕಾರಿಗಳು, ಟೌನ್ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಂದ ಗಮನ ಹರಿಸಿ ಇವ್ರಿಗೊಂದು ಮನೆ ಮಂಜೂರು ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ಪ್ರತಿಭಟನೆ ಎಚ್ಚರಿಕೆ ಸುಧವನ್ನು ನಾವು ಕೊಡ್ತಾ ಇದ್ದೀವಿ. ಇದು ಆಧಾರದಲ್ಲಿ ಅವರು ಕೊಡಬೇಕು. ಏನಕ್ಕೆ ಕೊಟ್ಟಿಲ್ಲ? ಈ ತಹಸೀಲ್ದಾರು ಡಿಪಾರ್ಟ್ಮೆಂಟಿಂದ ಯಾರು ಬಂದಿಲ್ವಾ? ಯಾರು ಬಂದಿಲ್ಲ, ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಆದ್ರೆ ಯಾವುದೇ ಮನೆ ಮಂಜೂರು ಮಾಡಿಲ್ಲ. ಅರ್ಜಿ ಸಲ್ಲಿಸಿದ್ರೆ ಅರ್ಜಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವು ಕೂಲಂಕುಷವಾಗಿ ಪರಿಶೀಲಿಸಬೇಕು. ಇವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಎಚ್ಚರಿಕೆಯನ್ನು ಸುಧಾ ತಾಲೂಕು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿಗೆ ನಾನು ಒತ್ತಾಯಿಸ್ತಾ ಇದ್ದೀನಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.